ಕಂದ ಕಂದ ನಮ್ಮ ಬಾಳುವೆ ತಿಳಿದುದು ಮಗನೇ ನಮ್ಮ ಬಾಳುವೆ ತಿಳಿದುದು ಮಗನೇ ಕಂದ ಕಂದ ಮೇಲು ನಾಗವನ್ನು ಬಯಸಿ ಕಂದ ಕಂದ ಮೊನ್ನೆ ಕಾಲದಕ್ಕೆ ಸೈನ್ಯ ಬೆರಸಿ ಕಂದ 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 ಮಗನೇ ಯಾಕಮ್ಮ ಕಣ್ಣೀರಿಳಿಸ್ತಾ ಇದ್ದೆ? ಏನಾಯ್ತಮ್ಮ ನಿನಗೆ? ಅಮ್ಮ, ನನ್ನ ಕಣ್ಣೀರಿಗೆ ಕಾರಣ ಏನಂತ ಹೇಳಿ ಮಗನೇ? ಏನಾಯ್ತು ತಾಯಿ? ನಮ್ಮ ಬದುಕೆ ಬರಡಾಗಿ ಹೋಯಿತು ಕಂದ. ಅಮ್ಮ, ಮಗನೇ, ನನ್ನನ್ನು ಪಡೆದ ಮೇಲೆ ಸಂತೋಷದಿಂದ ಕುಣಿದಾಡುತ್ತಿದ್ದವಳು ನೀನು. ಈ ರಕ್ಕಸ ಜೀವನದಲ್ಲಿ ಸುಖಮಯವಾದಂತಹ ದಿನಗಳೇ ನಾನು ಕಾಣುತ್ತಾ ಇದ್ದೇನೆ. ಹಾಗೆ ಹೇಳಿದಂತಹ ನಿನಗೆ ಈಗ ಜೀವನ ಬರಡದ್ದು ಹೇಗದು? ಅಮ್ಮ, ನಿನಗೆ ತಿಳಿದಿರುವಂತ ವಿಚಾರ ಏನಮ್ಮ? ಸಿಗಬೇಕಾದಂತಹ ಸುರಲೋಕವನ್ನು ಪಡೆಯುವಲ್ಲಿ ಮೊನ್ನೆ ದಿನ ನಿನ್ನ ತಂದೆ ಸೇನೆನೆಲ್ಲ ಜೊತೆಗೂಡಿಕೊಂಡು ಸ್ವರ್ಗಲೋಕಕ್ಕೆ ಮುತ್ತಿಗೆ ನೆಟ್ಟರು ಮಗನೇ. ಸಮಾನವನ್ನು ತಿಳಿದಂತ ದೇವತೆಗಳೆಲ್ಲ ಯುದ್ಧಕ್ಕಾಗಿ ಬಂದರಂತೆ. ಬಂದಂತ ಇಂದ್ರಾದಿ ಸುಮನಸರನ್ನು ನಿನ್ನ ತಂದೆ ಬಡಿದು ಓಡಿಸಿದ್ರಂತೆ ಮಗನೇ, ಬಡಿದು ಓಡಿಸಿದ್ರಂತೆ. ಆಮೇಲೆ ಅಧಿಕಾರಿ ನಿನ್ನ ತಂದೆಯವರಾದ್ರು ಕಂದ. ಅಮ್ಮ, 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 ದೇವಲೋಕಕ್ಕೆ ಹೋದಂತಹ ನನ್ನ ತಂದೆ ದೇವತೆಗಳನ್ನೆಲ್ಲ ಬಡಿದೋಡಿಸಿ ಸಿಂಹಪೀಠವನ್ನೇರಿದ. 3 ಲೋಕದ ಒಡೆತನ ತಂದೆಯ ಪಾಲಿಗೆ ಬಂತು. ನೀನು 3 ಲೋಕದ ರಾಣಿ. ಮತ್ತ್ಯಾಕಮ್ಮ ಕಣ್ಣೀರು ಇಳಿಸ್ತಾ ಇದ್ದಿ? ಇಲ್ಲ ಮಗನೇ, ಇಲ್ಲ. ಏನಮ್ಮ ಹೇಳಮ್ಮ? ಕಂದ,